ಟೋಲ್ ಗೇಟ್ಗಳಲ್ಲಿ ಏಪ್ರಿಲ್ 1ರಿಂದ ಟೋಲ್ ಶುಲ್ಕ 10% ಏರಿಕೆಯಾಗಲಿದ್ದು, ಈ ಹಿನ್ನೆಲೆ ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣ ದುಬಾರಿಯಾಗಲಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನವಯುಗ ಕಂಪನಿ ನಿರ್ವಹಿಸ್ತಾ ಇರುವಂತಹ ದಕ್ಷಿಣ ಕನ್ನಡದ ತಲಪಾಡಿ, ಉಡುಪಿ ಜಿಲ್ಲೆಯ ಹೆಜಮಾಡಿ, ಸಾಸ್ತಾನ, ಗುಡ್ಮಿ ಟೋಲ್ ಗೇಟ್ಗಳಲ್ಲಿ ಟೋಲ್ ದರ ಹೆಚ್ಚಳವಾಗಲಿದೆ. ಪರಿಷ್ಕೃತ ದರದಂತೆ ಕಾರು, ಜೀಪು, ವ್ಯಾನ್ ಸಹಿತ ಲಘು ಮೋಟಾರು ವಾಹನಗಳ ಏಕಮುಖ ವಾಹನ ಸಂಚಾರಕ್ಕೆ ತಲಪಾಡಿ ಮತ್ತು ಹೆಜಮಾಡಿಯಲ್ಲಿ 50 ರೂಪಾಯಿ, ಸಾಸ್ತಾನದಲ್ಲಿ 60 ರೂಪಾಯಿ ನೀಡಬೇಕಾಗುತ್ತದೆ. ಲಘು ವಾಣಿಜ್ಯ ಸರಕು ವಾಹನ, ಮಿನಿ ಬಸ್ಸುಗಳ ಏಕಮುಖ ಸಂಚಾರಕ್ಕೆ ತಲಪಾಡಿ, ಹೆಜಮಾಡಿಯಲ್ಲಿ 80 ರೂಪಾಯಿ ಹಾಗೂ ಸಾಸ್ತಾನದಲ್ಲಿ 95 ರೂಪಾಯಿ ನಿಗದಿಯಾಗಿದೆ. ಬಸ್ಸು ಮತ್ತು ಟ್ರಕ್ಕುಗಳ ಏಕಮುಖ ಸಂಚಾರಕ್ಕೆ ತಲಪಾಡಿ ಮತ್ತು ಹೆಜಮಾಡಿಗಳಲ್ಲಿ 165 ರೂಪಾಯಿ, ಸಾಸ್ತಾನದಲ್ಲಿ 195 ರೂಪಾಯಿ ನೀಡಬೇಕು. ಭಾರಿ ನಿರ್ಮಾಣ ಯಂತ್ರಗಳು, ಭೂ ಅಗೆತದ ಸಾಧನಗಳು ಅಥವಾ ಮಲ್ಟಿ ಆಕ್ಸೆಲ್ ವಾಹನಗಳು 3ರಿಂದ 6 ಆಕ್ಸೆಲ್ ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ತಲಪಾಡಿಯಲ್ಲಿ 250 ರೂಪಾಯಿ, ಹೆಜಮಾಡಿಯಲ್ಲಿ 260 ರೂಪಾಯಿ, ಸಾಸ್ತಾನದಲ್ಲಿ 310 ರೂಪಾಯಿ ನಿಗದಿಯಾಗಿದೆ. ಮಿತಿ ಮೀರಿದ ಅಳತೆಯ ವಾಹನಗಳು ಅಂದ್ರೆ 7 ಅಥವಾ ಹೆಚ್ಚು ಆಕ್ಸೆಲ್ ವಾಹನಗಳು ಏಕಮುಖ ಸಂಚಾರಕ್ಕೆ ತಲಪಾಡಿಯಲ್ಲಿ ಮತ್ತು ಹೆಜಮಾಡಿಯಲ್ಲಿ 320 ರೂಪಾಯಿ, ಸಾಸ್ತಾನದಲ್ಲಿ 375 ರೂಪಾಯಿ ಪಾವತಿಸಬೇಕಾಗುತ್ತದೆ. ಇನ್ನು 2008ರ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ವಸೂಲಿ ಮತ್ತು ಸಂಗ್ರಹ ನಿಯಮಗಳ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ 1ರಿಂದ ಟೋಲ್ ದರವನ್ನು ಪರಿಷ್ಕರಿಸಲಾಗುತ್ತದೆ.